ಕಾಮಿಡಿ ಪ್ರೀಮಿಯರ್ ಲೀಗ್ ಈಗಾಗಲೇ ಕರಾವಳಿ ಕರ್ನಾಟಕದ ಜನರ ಮನೆ ಮಾತಾಗಿರುವ ಹೆಸರು. ವಿಭಿನ್ನ ಕಾನ್ಸೆಪ್ಟ್ ಮೂಲಕ ಆರಂಭಗೊಂಡು ಹಲವಾರು ಯುವ ಪ್ರತಿಭೆಗಳಿಗೆ ವೇದಿಕೆ ಒದಗಿಸಿದ ಕಾಮಿಡಿ ಪ್ರೀಮಿಯರ್ ಲೀಗ್ ಅಂದರೆ ಸಿಪಿಎಲ್ 2 ಸೀಸನ್ಗಳಲ್ಲಿ ಭರ್ಜರಿ ಯಶಸ್ಸನ್ನ ಗಳಿಸಿದೆ. ಸೀಸನ್ 2ರಲ್ಲಿ ತುಳುನಾಡಿನ ಜನರನ್ನು ನಕ್ಕು ನಗಿಸುತ್ತಾ ಇದೀಗ ಫೈನಲ್ ಹಂತಕ್ಕೆ ತಲುಪಿದೆ. ಸಿಪಿಎಲ್ ಸೀಸನ್ 2ನ ಜರ್ನಿಯ ಬಗ್ಗೆ ಸ್ಮಾಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಾಮಿಡಿ ಪ್ರೀಮಿಯರ್ ಲೀಗ್ ಕರಾವಳಿಯ ಮಾಧ್ಯಮ ಲೋಕದಲ್ಲಿ ತನ್ನದೇ ಆದ ಹೆಗ್ಗುರುತನ್ನ ಮೂಡಿಸಿ ಮುನ್ನಡೆಗಾಗಿ ಎನ್ನುವ ಧ್ಯೇಯೋದ್ದೇಶದೊಂದಿಗೆ ಮುನ್ನಡೆಯುತ್ತಾ ಇರುವ ವಿ4 ನ್ಯೂಸ್ 24/7ನ ಅತ್ಯಂತ ಜನಪ್ರಿಯ ಕಾರ್ಯಕ್ರಮ. ಐಪಿಎಲ್ ಕ್ರಿಕೆಟ್ ಟೂರ್ನಿ ಮಾದರಿಯಲ್ಲಿ ನಡೀತಾ ಇರುವ ಕಾಮಿಡಿ ಪ್ರೀಮಿಯರ್ ಲೀಗ್ ಅಂದ್ರೆ ಸಿಪಿಎಲ್ ಮೊದಲ ಸೀಸನ್ ಅನ್ನ ಯಶಸ್ವಿಯಾಗಿ ಪೂರೈಸಿದೆ. ಇದೀಗ 2ನೇ ಸೀಸನ್ ಕೂಡ ಭರ್ಜರಿಯಾಗಿ ನಡೀತಾ ಇದ್ದು ಇದೀಗ ಫೈನಲ್ ಹಂತವನ್ನ ಪ್ರವೇಶಿಸಿದೆ. ಇದೇ ಜುಲೈ 21ರಂದು ಅಪರಾಹ್ನ 2 ಗಂಟೆಗೆ ಮಂಗಳೂರು ಹೊರವಲಯದ ಬೈಕಂಪಾಡಿಯ ಇಂದಿರಾ ಮಾಧವ ವಿದ್ಯಾರ್ಥಿ ಭವನದಲ್ಲಿ ಸಿಪಿಎಲ್ ಸೀಸನ್ 2ನ ಫೈನಲ್ ನಡೆಯಲಿದೆ. ವಿ4 ನ್ಯೂಸ್ 24/7ನ ಆಶ್ರಯದಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತು ಅರುಣಾ ಮಸಾಲಾ ಸಹಭಾಗಿತ್ವದಲ್ಲಿ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2 ನಡೆದುಕೊಂಡು ಬಂದಿದೆ. ಎ ಮತ್ತು ಬಿ ಎನ್ನುವ 2 ಪೂಲ್ಗಳ ಮೂಲಕ ಒಟ್ಟು 12 ಕಾಮಿಡಿ ತಂಡಗಳ ನಡುವೆ ಹಣಾಹಣಿ ನಡೆದಿದೆ. ಎ ಪೂಲ್ನಲ್ಲಿ ಪ್ಲಾನೆಟ್ ಜಿ ವೈಷ್ಣವಿ, ವಿನು ತೆಲಿಕೆದ ತೆನಾಲಿ, ಬಿಯುಮಾನ್ ರಾಜಶ್ರೀ ಕುಡ್ಲಾ ಮತ್ತು ಮುನೀಶ್ ಕುಡ್ಲಾ ಕುಸಲ್, ಕುಂಬ್ಳೆ ಸೋಲಾರ್ ಜೈಮಾತಾ ಮತ್ತು ಫ್ಲಾಂಟ್ ತೃಪ್ತಿ ಕಲಾವಿದರ ತಂಡಗಳು ಪಾಲ್ಗೊಂಡಿದ್ದು, ಈ ಪೈಕಿ ಪ್ಲಾನೆಟ್ ಜಿ ವೈಷ್ಣವಿ, ವಿನು ತೆಲಿಕೆದ ತೆನಾಲಿ, ಬಿಯುಮಾನ್ ರಾಜಶ್ರೀ ಕುಡ್ಲಾ ಮತ್ತು ಮುನೀಶ್ ಕುಡ್ಲಾ ಕುಸಾಲ್ ತಂಡಗಳು ಫೈನಲ್ ಪ್ರವೇಶಿಸಿದೆ. ಬಿ ಪೂಲ್ನಲ್ಲಿ ಎಸ್ಎನ್ ವಿರ್ಗೋ ಫ್ರೆಂಡ್ಸ್, ಕಾರ್ಡೆಕೋರ್ ಹರಿಣಿ, ಗೋಹಿಲ್ ಸಾಕ್ಷಿ, ವಿಎನ್ಆರ್ ಗೋಲ್ಡ್ ಬಂಗಾರ್ ಬಂಟ್ವಾಳ, ಹೆವೆನ್ ರೋಸ್ ಪಾಪಿ ಮತ್ತು ಯುಎಂ ರೆನಿಗೇಡ್ ವಿಷ್ಣು ಕಲಾವಿದರು ಎನ್ನುವ ತಂಡಗಳು ಭಾಗವಹಿಸಿದ್ದು, ಈ ಪೈಕಿ ಎಸ್ಎನ್ ವಿರ್ಗೋ ಫ್ರೆಂಡ್ಸ್, ಕಾರ್ಡೆಕೋರ್ ಹರಿಣಿ, ಗೋಹಿಲ್ ಸಾಕ್ಷಿ, ವಿಎನ್ಆರ್ ಗೋಲ್ಡ್ ಬಂಗಾರ್ ಬಂಟ್ವಾಳ ತಂಡಗಳು ಫೈನಲ್ ಪ್ರವೇಶಿಸಿದೆ. ಫೈನಲ್ನಲ್ಲಿ ಒಟ್ಟು 8 ತಂಡಗಳ ನಡುವೆ ಹಣಾಹಣಿ ನಡೆಯಲಿದೆ. ತುಳುನಾಡಿನ ಖ್ಯಾತ ರಂಗ ಕಲಾವಿದರು, ನಟರು, ನಿರ್ದೇಶಕರ ಸಮ್ಮುಖದಲ್ಲಿ ತಂಡಗಳು ಪ್ರದರ್ಶನ ನೀಡಲಿದ್ದು, ರೋಚಕ ಕಾಮಿಡಿ ಪಂದ್ಯಾಟಕ್ಕೆ ತುಳುನಾಡು ಸಾಕ್ಷಿಯಾಗಲಿದೆ. ಈ ಮೂಲಕ ಕಾಮಿಡಿ ಪ್ರೀಮಿಯರ್ ಲೀಗ್ನ ಚಾಂಪಿಯನ್ಸ್ ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ಲಭಿಸಲಿದೆ. ವಿ4 ನ್ಯೂಸ್ನ ಜನಪ್ರಿಯ ಕಾಮಿಡಿ ಶೋ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2ನ ಗ್ರ್ಯಾಂಡ್ ಫಿನಾಲೆ ಇದೇ ಜುಲೈ 21ರಂದು ಅಪರಾಹ್ನ 2 ಗಂಟೆಗೆ ಮಂಗಳೂರಿನ ಬೈಕಂಪಾಡಿ ಇಂದಿರಾ ಮಾಧವ ವಿದ್ಯಾರ್ಥಿ ಭವನದಲ್ಲಿ ನಡೆಯಲಿದೆ. ಫೈನಲ್ಗೆ ಆಗಮಿಸಿದ ಎಲ್ಲಾ ತಂಡಗಳಿಗೂ ಅಭಿನಂದನೆಗಳು ಮತ್ತು ಆಲ್ ದಿ ಬೆಸ್ಟ್. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.